ನಮಸ್ತೆ ಸರ್, ಇಂದು ಹೆಜ್ಜೆ ಪಡ್ಡಿ ಫಸ್ಟ್ ಟೈಮ್ ನಮ್ಮ ಇದು ತುಳು ಪಿಕ್ಚರ್ ಪಣ್ಣ ಬಟ್ಟಿಗೆ ಜನಕ್ಕೆಲ್ಲ ಕರೆಕ್ಟ್ ಆಲ್ರೆಡಿ ಟಾಕ್ ಆಗ್ತದೆ ಅದ ಪಂಡ ತುಳು ಚಿತ್ರ ಪಣ್ಣ ಬಟ್ಟಿಗೆ ಅವು ಕಾಮಿಡಿ ಕರೆಕ್ಟ್ ಮಾತಕ್ಕೆಲ್ಲ ಕರೆಕ್ಟ್ ಹಂಚಿಕೊಂಡು ತುಳು ಚಿತ್ರ ಪಂಡ ತೆಲಿಪೇರು ಸೊ ಯಾಪಲ ಆಲ್ಮೋಸ್ಟ್ ಆಯ್ತು 170 ಸಮಥಿಂಗ್ ಮೂವೀಸ್ ಬರ್ತದೆ. ಸೊ ಆಲ್ಮೋಸ್ಟ್ ಜನಕ್ಕೆಲ್ಲ ಕರೆಕ್ಟ್ ಫೀಡ್ ಆಗ್ಬೋದು ಅದ ಪಂಡ ತುಳು ಚಿತ್ರ ಪಂಡ ತೆಲಿಪೇರು ಕೂಡ ಒಂಜಿ ಚಿತ್ರ ಬಂದ. ಸೊ ಅವೇ ಮಸ್ತ್ ವ್ಯಕ್ತಿಗಳು ಆಲ್ರೆಡಿ ಉಳಾಯಿ ಡಿಸ್ಕಸ್ ಆಗೈತೆ ಅವಳ ತಂದೆ ಕ್ಯಾಟ್ಕ ಮಣ್ಣಿನ ಸಂಸ್ಥೆಯ ಅಧ್ಯಕ್ಷ ಪೋಸ್ಟ್ ನಮಗೆ ತೆಗೆದಂದು. ಸೊ ಮಾತ ವ್ಯಕ್ತಿಗಳ ಉಳಾಯಿಡುಂಡು ಈ ಇಂಡಸ್ಟ್ರಿ ಚೂರು ಚೇಂಜ್ ಆಗುದು ಬಟ್ ಆಯ್ತು ಧೈರ್ಯ ಎಲ್ಲ ತೋಜ ನಿಜ ಅವು ಎಂಚೆ ಆದ್ರೆ ಪ್ರೊಡ್ಯೂಸ್ ಏರಾಡು ಮತ್ತೊಂದು ನಾನು ದುಡ್ಡು ಪಡ ವರ್ಕೌಟ್ ಆಗಿ ನಾನು ಓಕೆ ಎಂಚ ಫೇಸ್ಬುಕ್ ಅಂಚೆ ಒಳ್ಳೆ ಟಾಕ್ ಇತ್ತು. ಸೊ ಅಂಚ ನಮ್ಮೊಂದು ಅಟೆಂಪ್ಟ್ ಬಂತ ಅದ ಪಂಡ ಅಟ್ ಎ ಟೈಮ್ ಒಂಜಿ ಮೂವಿಡ್ ಹೊರನ ಇಂಡಸ್ಟ್ರಿ ಚೇಂಜ್ ಮಾಡ್ಬೇಕು 100% ಪಣ ಒಂದಿಚ್ಚಿ ನಮ್ಮ ಒಂಜಿ ಚೇಂಜ್ ಅದಕ್ಕೋಸ್ಕರ ನಾನು ಅವತ್ತೆಲ್ಲ ಮಾಡ್ಬೇಕು ಒಂಜಿ ಕೇರಳದ ಮ್ಯಾಕ್ಸಿಮಮ್. ಸೊ ಆಲ್ಮೋಸ್ಟ್ ಒಂಜಿ 90% ಈ ಮೂವಿ ಇನ್ವಾಲ್ವ್ ಆಗಿ ಹೋರಲ್ಲ ಅಪ್ ಟು 90% ಕೇರಳ. ಸೊ ಇಂಡಸ್ಟ್ರಿಗೆ ಅದನ್ನ ಒಂಜಿ ಮನ್ಕೊಡು ಬಂದು. ಸೊ ಅಂಚ ಈ ಮೂವಿ ಒಂಜಿ 100% ದಾಯಿಗೋಸ್ಕರ ಈ ಪಿಕ್ಚರ್ ತೋಡು ಪಡ್ಡ ಒಂಜಿ ಪೊಣ್ಣನ ಸ್ಟೋರಿ, ಒಂಜಿ ಮಹಿಳಾ ಪ್ರಧಾನ ಆಯ್ನ ಒಂಜಿ ಮೂವಿ. ಸೊ ಒಂಜಿ ಪೊಣ್ಣನ ಕಥೆ ಏನು ಯಾಪಲ ವೇದಿಕೆ ತಿಕ್ಕನ ಪಣದು ನಮ್ಮ ಪಿಕ್ಚರ್ ಮೀರಾ ಬಂದು ಎವ್ರಿ ಪೂರ ಇಲ್ಲಡ್ ಒಂಜಿ ಮೀರೆ ಉಪ್ಪುದು ಯಾಪಲ ಬಂದ್ರೆ ಒಂಜಿ ಅಮ್ಮ ನಮ್ಮ ಇಲ್ಲಡ್ ಅಜ್ಜಿ ಉಪ್ಪೇರು, ಅಮ್ಮ ಉಪ್ಪೇರು, ಮೆಗ್ದಿ ಉಪ್ಪೇರು, ಜನ ವೈಫ್ ಉಪ್ಪೇರು. ಸೊ ಏನಾಳ ಒಂಜಿ ಪೊಣ್ಣನ ಲೈಫ್ ಸ್ಟೋರಿ ಪಂಡ ಸಾಧನೆ ಪ್ರಯತ್ನ ಮಂತಂಡ ಸಾಧನೆ ಮಾಡ್ತಾರೆ ಆಪಣ ಒಂಜಿ ಮೆಸೇಜ್ ಈ ಮೂವಿ ಉಂಟು. ಸೊ ಇತ್ತದ 100% ಆದಿತ್ತದ ಒಂಜಿ ಜೋಕರು ಜನ ಲೇಡೀಸ್ ಮಸ್ತ್ ಈ ಮೂವಿಗೆ ಮಸ್ತ್ ಸಪೋರ್ಟ್ ಕರೆಕ್ಟ್ ಆಗೋದು ಆ ಫೀಲ್ ನಮಗೆ ಆಲ್ರೆಡಿ ತಿಕ್ಕದ ಮುರಾನಿ ಒಂಜಿ ಪ್ರೀಮಿಯರ್ ಶೋ ಇತ್ತು. ಸೊ ಆ ಶೋಡ್ ಏರ್ಪುರ ಬತ್ತ ಪಿಕ್ಚರ್ ತೂಯರ ಅಕಲ್ನ ರಿವ್ಯೂ ಡೇ ನಮಗೊಂದು ಸಂತೃಪ್ತಿ ತಿಕ್ಕದ್ರು ಅಂಡ ಅಂಚ ಮೂವಿ ಪತ್ತನ್ನು ಬಂದಾಗ ನಮಗೊಂದು ಫೀಲ್ ಗುಡ್ ಆಗೋಣ ಮೀ ಅದು ನಾರ್ಮಲ್ ಬಡ್ಜೆಟ್ ಬಂದಾಗ ಬೇಕಾಗಿತ್ತೆ. ಎಣ್ಣೆ ಪ್ರೊಡಕ್ಷನ್ 4 ಮೂವಿ ಬರೋದುಂಟು ಬ್ಯಾಕ್ ಟು ಬ್ಯಾಕ್ 4 ಮೂವಿ ಬರೋದುಂಟು. ಅವತ್ತಂದ್ರೆ ಅವರು ಪಾಯಿಂಟ್ ಎಂಜಿನ ಬಂತ ಒಂಜಿ ಪಿಕ್ಚರ್ ರಿಲೀಸ್ ಆವಂದ್ರೆ 4 ಮೂವಿ ಬಂದದಿಲ್ಲ. ನಾರ್ಮಲಿ ಆಸ್ ಎ ಪ್ರೊಡ್ಯೂಸ್ ಬೈ ತೂಪಣ ವ್ಯಕ್ತಿನಕಲ್ಲ ಎಂಚ ಬಂದದಿಲ್ಲ ಪಂಡ ಒಂಜಿ ಪಿಕ್ಚರ್ ರಿಲೀಸ್ ಆದ ಅವು ಎಂಚ ಉಂಟು ನಮ್ಗೆ ನಾಂಡ ಜನ ಎದುರು ಪೋರ್ಯ ಆ ಒಂದು ಮೈಂಡ್ ಸೆಟ್ ಉಪ್ಪುನಾಗ ಅಟ್ ಎ ಟೈಮ್ ಮೂವಿ ರಿಲೀಸ್ ಆಗೋದು ತುಂಬಿ 4 ಮೂವಿ ಅಟ್ ಎ ಟೈಮ್ ಬಂದದಿಲ್ಲ. ಸೊ ಆ 4 ಮೂವಿಲ 4 ಝೋನರ್ ಉಂಟು ಒಂಜೊಂಜಿ ಸಂಬಂಧ ಹೆಚ್ಚು ಪಂಡ ಏನ್ ಅವೇ ಪಂಡಿನಿ ಲಾಸ್ಟ್ ಟೈಮ್ ನಮ್ಮ ಪದಗ್ರಹಣ ಆಟದ ಪಣೋದಿತ್ತೆ ಇಂಡಸ್ಟ್ರಿನ ದಾದ ಚೇಂಜ್ ಮಾಡ್ತಾರೆ ನಮ್ಮ ಪ್ರಯತ್ನ ಬರ್ಬಾರ್ದು. ಸೊ ಒಂಜೇ ಮೂಡಿ ಏನ್ ಬಂತು ಬರೋದಿಚ್ಚಿ ಬ್ಯಾಕ್ ಟು ಬ್ಯಾಕ್ ಇಂದು ಆಯ್ಬೇಕು ನೆಕ್ಸ್ಟ್ ಬರ್ತದೆ ತೆರೆ ಮೂವಿ ಅವು ತುಳುಂಟು ಒಂಜಿ ಪಿಕ್ಚರ್ ಫಸ್ಟ್ ಅದು ಐನ್ ಲ್ಯಾಂಗ್ವೇಜ್ ಬರೋದುಂಟು ನೆಕ್ಸ್ಟ್ ಬರ್ಕೊಂಡ ಕಟ್ಟೆ ಮಾರ ಉಂಟು ನನ್ನ ಮೂವಿ ಅನೌನ್ಸ್ ಆಗಿರೋದು ಪಂಡ ಥ್ರೂ ಔಟ್ ನಮ್ಮ ಇಂಡಸ್ಟ್ರಿಗೆ ಗ್ರೋ ಮಾಡ್ಬೇಕೋಸ್ಕರ ಕೂಡ ಪ್ರಯತ್ನ ನಮ್ಮದು ಹಾಕೊಂಡು ಆತು ಮಂತಂದಿಲ್ಲ ಏನು ಯಾಪಲ ಬಂದ್ಪೆ ತುಳು ಚಿತ್ರ ಪಂಡ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ಗೊತ್ತುಕೊಂಡ ಹೆಚ್ಚ ಪಂಡ ನೀಲೇಶ್ ಕಾಸರಗೋಡು ದಾರಿದ್ದು ಕಾಂಜಂಗಾಡಿ ದಾರಿ ಇಷ್ಟ ಹಂಚು ಪಂಡ ತುಳು ಪಂಡ ಏರಿ ಹೋಗ್ತಿದ್ದ ಅದು ತುಳು ಅವ್ರ ಇಂಡಸ್ಟ್ರಿ ಉಂಟಾಗ ಅದೇ ಬ್ಯಾಂಗ್ಳೂರ್ ಗಾರಿ ತುಳುದ ಬಗ್ಗೆ ಏರಿಲ್ಲ ಆತ ನಾಲೆಜ್ ಬಟ್ ಅವಳು ಆಯ್ನಾಥ ಏತೇತೋ ಕಲಾವಿದರು ಏತೇತೋ ಥಿಯೇಟರ್ಸ್ ಉಂಟು ಏತೋ ಜನಕ್ಕೂ ಮೂರು ಈ ಇಂಡಸ್ಟ್ರಿನ ನಾಲ್ಕು ಜನಕ್ಕೆ ತಿರುಪಾವುಡು ಬಂದೋಸ್ಕರ ನಮ್ಮ ಪ್ರಯತ್ನ ಬರೋದಿಲ್ಲ ಜನಗಳು ಅವೇನು ಸಪೋರ್ಟ್ ಮಾಡ್ತಾರೆ ಬಂದು ನಂಬಿಕೆ. ಕೇರಳದವರೇ ಸೇರಿ ಒಂದು ತುಳುಗೆ ಯಾಕೆ ಇದು ಮಾಡಿದ್ದಾರೆ ಸಿ ಯಾನವೇ ಬನ್ನಿ ಇವನ್ ಎಲ್ಲ ಆಂಧ್ರ ಕೇರಳ ಬಂದು ಎಲ್ಲ ಮಲ್ಲು ಬಾಯ್ ಬಟ್ ಮೂರು ಒಂದು 27 ವರ್ಷ 89 ಸೆಟ್ಲ್ ಆದ. ಸೊ ತುಳು ಇವನ್ ಆಸ್ ಎ ಮ್ಯಾರಿಡ್ ಪರ್ಸನ್ ಇತ್ತೆ ಒಂದು ಮಲಯಾಳಿ ಮಾಧ್ಯಮ ಆದಿತ್ತಂದ ಅಂಜಿ ದೇವ್ರಿ ಮಲಯಾಳದೇ ಬೋರ್ಡ್ ಅಲ್ಲ ಜೋಗ್ಲ ಅವಳು ಕೊಡಜೇಡು ಆ ತುಳುದ ವ್ಯಕ್ತಿನೇ ಮದಿ ಮಾಡ್ತೇನೆ. ಸೊ ಯಾನ್ ಅಕ್ಲೇನ್ ಇಂಚಿಗೆ ಕನ್ವರ್ಟ್ ಮಾಡ್ಕೊಡಿದ್ರು ಪಂಡ ಎಂಕ್ಲು ಮಲಯಾಳಿ ಫ್ಯಾಮಿಲಿ ಬಟ್ ಇತ್ತ ಎಂಚಾದನಿ ಬಂಡ ಸೀರ್ ಉಲ್ಟಾ ಅದ ಅಂಚಿಗೆ ಬಂದ್ ಪಂಡ ಯಾನ್ ಪಂಡ ಏನು ಇಲ್ಲಡ ಅವಡಿತ್ತೆ ಜೋಗ್ಲ ಅವಳು ತುಳುಟೆ ಬರ್ತಾರೆ ಎನ್ನ ಪೊಮ್ಮ ಪಪ್ಪ ಅಕ್ಲ ಎಕ್ಸ್ಪರ್ಟ್ ಆಡುತ್ತಂಡ ಟೋಟಲಿ ತುಳುತ ಫ್ಯಾಮಿಲಿ ಅದು. ಸೊ ಅಂಚಿಗೆ ಒಂದು ತುಳು ಭಾಷೆದಲ್ಲಿ ತೊಂದು ಪ್ರೌಡ್ ಉಂಟು. ಸೊ ಅದಕ್ಕೋಸ್ಕರ ಅದನ್ನ ಮಾಡ್ಕೊಳ್ಳೋ ಬಸ್ ಅವಲ ತುಳೆ ತುಳು ಚಿತ್ರ ಆಲ್ರೆಡಿ ಮಲ್ಲ ಜನಕ್ಕೆ ಮೂವೀಸ್ ಬಂತದ್ದು ಕೂಡ ಚೇಂಜಸ್ ಎಂಚೆ ಕನವಲಿ ಬಂದ. ಸಿ ಇನ್ನಕ್ಕ ಈ ಮೂವಿದ ವರ್ಕ್ ಮಂತಿನ ತುಳೆ ಕ್ಯಾಮರಾಮನ್ ಬರ್ತನ ತಮಿಳ್ನಾಡು ಜನ ಮತ್ತ ಅಂಚೆ ನಮ್ಮ ಸೆಲೆಕ್ಟ್ ಮಂತ್ ಅಂತ ಇಂಡಸ್ಟ್ರಿಗೆ ಅಂತ ಮಾಡ್ಕೊಡು ಬಂತು. ಈ ಪುಷ್ಪ ಟು ಕೂಡ ಅಸಿಸ್ಟೆಂಟ್ ವರ್ಕ್ ಬಂದಿದ್ದಾನೆ ಆರೇನು ಕ್ಯಾಮರಾ ಮಾಡಿದಂತ ಮೂವಿದ ಕಲರಿಂಗ್ಸ್ ಪೂರ ಮಾಡ್ತೇನೆ ಮೋಹನ್ಲಾಲ್ ಮಮ್ಮೂಟಿ ಅಕ್ಕಳ ಪೂರಿ ಮೂವಿ ಪೂರ ಕಲರಿಂಗ್ ಪೂರ ಮತ್ತೊಂದು ನಕಲು ಬರ್ತೇನೆ ಲಿಜು ಪ್ರಭಾಕರ್. ಸೊ ಅಕ್ಕಳಿಂದ ಇರುತ್ತೆ ಅದಕ್ಕೆ ಪ್ಲೇಬ್ಯಾಕ್ ಸಿಂಗರ್ ಟಾಪ್ ಸಿಂಗರ್ ಆಯ್ದ ಮಧು ಬಾಲಕೃಷ್ಣ
ಆರಂಗ್ಲ ಕಂತೆ ಅವಲಕ ಈ ಟೈಮ್ ಆಲ್ ಆಕೆ ಆರಂಜಿನ ಪಂಡ ತುಳುದ ರ್ಯಾಪ್ ಅವಲಕಿನ ಸೌಂಡ್ ಬೋರೆಗಳು ಗೊತ್ತು ಕನ್ನಡದ ರ್ಯಾಪ್ ಅದು ಸೊ ಆರಂಗ್ಲ ತುಳುಗಲೆ ತುಳು ಬರುತ್ತೆ ಸೊ ಏನ್ ದಾಯ ಪಂಡ ತುಳುತ ಆ ಒಂದು ಎಕ್ಸ್ಟ್ರಾ ಒಂದು ನೆಕ್ಸ್ಟ್ ಲೆವೆಲ್ ನಮ್ಮ ಪ್ರಯತ್ನ ಅಂತ ಏನು ಮಾಡ್ಕೊಂಡು ಅವು ನಮ್ಮ ಮನಪರ ಪ್ರಯತ್ನ ಮಾಡ್ಕೊಂಡು ಒಂದು ಡಿಫ್ರೆಂಟ್ ಇರ್ತದಲ್ಲ 100% ಡಿಫ್ರೆಂಟ್ ಅಂದ್ರೆ ನನಗೆ ಅದೇ ತುಳು ನೋಡಿ ನೋಡಿ ಅದೇ ಮುಖ ಅಲ್ಲ ಚೇಂಜ್ 100% ಅದೇ ಇದ್ದಾರೆ ಅದೇ ಕಾಮಿಡಿ ಮಲಯಾಳದಲ್ಲಿ ನೋಡಿ ಕಾಮಿಡಿ ಇಟ್ಕೊಂಡೆ ಎಷ್ಟು ಚಂದ ಅದೇ ಹೇಳಿ ಸರ್ ಈಗ ಟಾಕ್ ಬರುತ್ತೆ ಅಲ್ಲ ತುಳು ಅಂದ್ರೆ ಎಲ್ಲರ ತಲೆಯಲ್ಲಿ ಕಾಮಿಡಿ ಅಂತ ಕಾಮಿಡಿ ಅದನ್ನು ಸ್ವಲ್ಪ ಅಂದ್ರೆ ತುಂಬಾ ಟ್ಯಾಲೆಂಟ್ ಇದ್ದವರು ಎಷ್ಟು ಪವರ್ ಇದ್ದ ವ್ಯಕ್ತಿ ನಮ್ಮ ತುಳುನಾಡಲ್ಲಿ ಇದ್ದಾರೆ ಅವರನ್ನು ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಕೊಟ್ಟು ಏನಾದ್ರೂ ಒಳ್ಳೆ ಸ್ಕ್ರಿಪ್ಟ್ ವೈಸ್ ಆಗ್ಲಿ ಒಳ್ಳೆ ಡೈರೆಕ್ಷನ್ ಸೆಕ್ಟರ್ ಆಗಿ ಬಂದ್ರೆ ಅದನ್ನ ಅವರು ಚೇಂಜ್ ಮಾಡಿ ಪೊಟೆನ್ಶಿಯಲ್ ಇದೆ ಬಟ್ ಎಲ್ಲರ ತಲೆಯಲ್ಲಿ ಇದೆ ಇರೋದು ತುಳು ಚಿತ್ರ ಅಂದ್ರೆ ಕಾಮಿಡಿ ಮೂವಿ ಸೊ ಎಲ್ಲರೂ ಕಾಮಿಡಿಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅದು ಏನು ಲಾಜಿಕ್ ಇಲ್ಲ ಅದೇನೋ ಎಲ್ಲ ಇರುತ್ತಾರೆ ಬಟ್ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೇವೆ ಅದೇ ತರ ಅದನ್ನು ಚೇಂಜ್ ಮಾಡಿ ನಾವು ಪ್ರಯತ್ನ ಬರ್ತಾ ಇದ್ದೇವೆ ಸೊ ಫಸ್ಟ್ ರಿವ್ಯೂ ಅಲ್ಲಿ ಜನರು ಒಳ್ಳೆ ಸಪೋರ್ಟ್ ಮಾಡಿದ್ರೆ ಎಕ್ಸ್ಪೆಕ್ಟ್ ಇತ್ತು 1 ಕೋಟಿ ಕಲೆಕ್ಷನ್ ಆಗಿದೆ 100% ಅಂದ್ರೆ ನಾನು ಅದೇ ಹೇಳಿದ್ದು ನಿಮಗೆ ಅಸ್ತ್ರ ಗ್ರೂಪ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ನೀವು ಹೇಳ್ಬೋದು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಸ್ತ್ರ ಅಂದ್ರೆ ಆಲ್ರೆಡಿ 5 ಇಯರ್ಸ್ ಆಯ್ತು ಅಸ್ತ್ರ ಅಂತ ಸಂಸ್ಥೆ ಮಂಗಳೂರಲ್ಲಿ ಸಣ್ಣ ಪುಟ್ಟದಲ್ಲಿ ಬೆಳೀತಾ ಇದ್ದಾರೆ ಸೊ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಆಲ್ರೆಡಿ ನನ್ನ ಈ ಅಸ್ತ್ರ ಗ್ರೂಪ್ ಅಲ್ಲಿ ಇದ್ದ ವ್ಯಕ್ತಿಯವರು ಹೇಳ್ತಾ ಆಲ್ರೆಡಿ ಹೇಳಿದ್ದೇನೆ ಅಂದ್ರೆ ನಾವೊಂದು ಪ್ರೀಮಿಯರ್ ಶೋ ಹಿಡಿದ್ದೇವೆ ಆಲ್ರೆಡಿ ನಾನು ಅನೌನ್ಸ್ ಮಾಡಿದ್ದೇವೆ ಏನಂದ್ರೆ ಫಸ್ಟ್ ಒಂದು ಪ್ರೀಮಿಯರ್ ಶೋದಲ್ಲಿ ಒಂದು ಹಿಟ್ ಆಗ್ಬೇಕು ಅಂತ ಹೇಳಿ ಸೊ ಜನರು ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಯಾರು ಇದ್ದಾರೆ ಎಸ್ ನಾನು ಇದ್ದೇನೆ ನಿಮ್ಮ ಜೊತೆ ಸೊ ಅವ್ರು ಸಪೋರ್ಟ್ ಮಾಡಿದ್ದಾರೆ ಸೊ ಇಂಡಸ್ಟ್ರಿ ಹಿಟ್ ಅದಕ್ಕೆ ಏನ್ ಕಾನ್ಫಿಡೆನ್ಸ್ ಏನಂದ್ರೆ ಈಗ ರಜನಿಕಾಂತ್ ಆಗಲಿ ಇಲ್ಲಾಂದ್ರೆ ದೊಡ್ಡ ಸೂಪರ್ ಸ್ಟಾರ್ ಆಗಿ ಮೂವಿ ಕೂಡ ದಿನದಲ್ಲಿ ಕ್ರೋಸ್ ಕಲೆಕ್ಟ್ ಮಾಡುತ್ತೆ ಬಟ್ ಒಂದು ಶೋ ಅಲ್ಲಿ ಅದು ಅಷ್ಟು ಇನ್ಕಮ್ ತೆಗಿಲಿಕ್ಕಿರೋ ದೆತ್ತಿನ ಒಂಜಿ ಮೂವಿ ಪಂಡ ಅವು ತುಳುತ ನೀವು ಮೂವಿ ಪಂಡ್ರೆ ಬಿಕಾಸ್ ನಮ್ಮ ಇತ್ತನೇಕ ವಾಂಡ್ ಬಂದಾಗ ಅವು ಫೀಲ್ ಪ್ರೌಡ್ ಆಗೋದು ನಮ್ಮ ವಾಂಡ್ ಅಂತ ಎಷ್ಟು ಬಜೆಟ್ ಬಟ್ ಹೆಚ್ಚದಾಲ ಆಯ್ತು ಸರ್ ಅಂದ್ರೆ ನಮ್ಮೊಂಜಿ 30 to 40 ನಮ್ಮ ಅಮೌಂಟ್ ಮುಗಿತ ನೆಕ್ಸ್ಟ್ ಒಂಜಿ 30 to 40 ಕಲೆಕ್ಷನ್ ನಗದೀತ ಪಂಡ ಪ್ರಮೋಷನ್ ದೀತ ಸೊ ಆ ರೀತಿ ನಾವು ಬರೋದು ಥ್ರೂಔಟ್ ಓಲ್ ನಮ್ಮ ತುಳುದ ಮೂವೀಸ್ ಬರೋದು ಆಲ್ಮೋಸ್ಟ್ 16 ಥಿಯೇಟರ್ಸ್ ತುಳುನಾಡು ಅಲ್ಲಿ ಕಾಂಟೆಸ್ಟ್ ದೀತ ಹೆಚ್ಚ ಟಿಕೆಟ್ ಏರ್ ಬರೋದು ಅಟ್ಲೀಸ್ಟ್ 1 lakh rupees ಕ್ಯಾಶ್ ಪ್ರೈಸ್ ಬಂದ ಮೂಜಿ ಡಿವೈಡ್ ಆಗಿ ಮಾಡ್ತದ 50,000 30,000 20,000 ಅಂಚ ಫಾರ್ ಎಕ್ಸಾಂಪಲ್ ಸರ್ಬೋದು 25 ಜನ ಒಂದು ಪಂಡ ಪಿಕ್ಚರ್ ಪ್ರಿಯರ್ ಕೊಡೊಂದು ವ್ಯಕ್ತಿ 30 ಜನದ ಟಿಕೆಟ್ ಪಂಡ ಅಲ್ಪ ಫಸ್ಟ್ ಮೆಜಾರಿಟಿ ಯಾರು ಬರ್ಬೋದು ಇನ್ಗೆ ಸೆಕೆಂಡ್ ಆರಿಗೂ ಅಂಚೆ ಒಂಜಿ 50 30 20 ಇಂದು ಹೋಗಿ ಸರ್ಕಸ್ ಎಂಜಿನಿಗೋಸ್ಕರ ಬಂದ ಅಟ್ಲೀಸ್ಟ್ ಜನಕ್ಕೆ ಈ ಮೂವಿಗೋಸ್ಕರ ಬರ್ತಂದಾಗ ಇಂಡಸ್ಟ್ರಿ ಒರಿಯುಡು ಸೊ ನಮಗ ಸಪೋರ್ಟ್ ಆಗುತ್ತಂದಾಗ ನಾನಾತ ಎಡ್ಡೆ ಮೂವೀಸ್ ಬರ ಇದೆಲ್ಲ ಏನ ಫೀಲ್ ಆವದಿಂಚ ಬಂದ ಒಂಜಿ ಸೆಟ್ ಗೆ ಪೋಣನಾದಾಗ ಎಷ್ಟೋ ಜನಕ್ಕೆ ಅಲ್ಪ ಬೇರೆ ಮಾಡ್ಕೊಂಡು ಇಚ್ಛೆಗಳು ಸೊ ನಮ್ಮ ಮೀರಾ ಅವರು ಇದನ್ನ ನೆತ್ತರೆಗೆರೆ ಅವರು ಕಟ್ಟೆಮಾರ ಅವರು ಇದನ್ನ ಅನೌನ್ಸ್ ಮಾಡ್ತಾರೆ ಇನ್ನ ಈ ಸೆಟ್ ಬೋರ 100+ ಜನಗಳು ಬೇಲೆ ಮಾಡ್ತಾರೆ ಸೊ ಅಕ್ಲೆಗೆ ನಮ್ಮ ಹತ್ರ ಒಂದು ಇನ್ಕಮ್ ಅಕ್ಲೆಗೆ ಶೇರ್ ಆಗುದು ಸೊ ನಮ್ಮ ಗ್ರಿಪ್ ಅದು ಉಂತಿನಾದ ಇಂಚಿನ ಏತೋ ಜನಗಳು ನಮ್ಮ ಹತ್ರ ಒಂಜಿ ಇಲ್ಲದ ದಾದನ ಒಂಜಿ ಸೆಲ್ಫ್ ಆಪಣ ನಂಬಿಕೆ ಸೊ ಇಂಚಿನ ಬೇರೆ ಕಾಂಟೆಸ್ಟ್ ದೀತ ಸೊ ಇದು ಪೂರ ಜನಗಳಿಗೆ ಯೂಸ್ ಆಗುದು ಅದಕ್ಕೋಸ್ಕರ ಅವೇನೆಲ್ಲ ಜಸ್ಟ್ ಮೆನ್ಷನ್ ಮಾಡ್ತೇವೆ ಅಲ್ಲ ಫಸ್ಟ್ ವೀಕ್ ಅವ ಇಂದು ಜನರು ಫಸ್ಟ್ ವಾರ ಅವರ ದಾದ 11th 18th ಕೊಟ್ಟ ಫಸ್ಟ್ ವಾರ ಏರ್ ಗ್ರೂಪ್ ಅಂತ ಹೋದ್ರೆ ಅಕ್ಲೆ ನಮ್ಮ ಚೂಸ್ ಮಾಡ್ತಾರೆ ಅವು 18th ಆಯ್ಬೇಕು 19th ಗೆ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಒಂದೇ ದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಪೂರ ತುಳುನಾಡು ಓಲೋಳ ಥಿಯೇಟರ್ ಓಲ ನಮ್ಮ ಐದು ವಾಟ್ಸ್ಆಪ್ ನಂಬರ್ ಆಲ್ರೆಡಿ ನಿಕ್ಲು ಮ್ಯಾಂಗ್ಳೂರ್ ಮ್ಯಾನೇಜ್ ನಾವು ವಿಡಿಯೋಸ್ ನಡ್ಕೊಂಡು ಉಂಟು ಐದು ಕಾಂಟ್ಯಾಕ್ಟ್ ನಂಬರ್ ಉಂಟು ಐದು ನಿಕ್ಲು ಇನ್ ಕೇಸ್ ಒಂದು ಗ್ರೂಪ್ 50 ಮೆಂಬರ್ಸ್ ಗ್ರೂಪ್ ಕೊಟ್ಟ ಆ ಗ್ರೂಪ್ ಜಸ್ಟ್ ಐದು ಫಾರ್ವರ್ಡ್ ಮಾಡ್ತಾರೆ ಅಂಚೆ ಕುರುಚಿ ವಿನಂತಿ ಸರ್ ಶನಿವಾರದಲ್ಲಿ ಮಾತೇಟ ಬರೋದು ಯಾಕೆ ಕನ್ನಡ ಮಸ್ತ್ ಜನ ಬೈಚರ್ ಜಾತ್ರೆ ಸ್ಟಾರ್ಟ್ ಆದ್ರೆ ದಯವಿಟ್ಟು ನಿಖಿಲಿಗೆ ದಾದ ಅನಿಶುಡು ಪಿಕ್ಚರ್ ತೂನಾಗ ಅವೇನೆ ಪನ್ನೆ ಬಟ್ ಎಂಕುಲು ಪನ್ಪುಜ ಪಿಕ್ಚರ್ ಅಟೆಂಡ್ ಮಾಡ್ರೆ ನಿಖಿಲ ಹೆಚ್ಚಿನ ರಿವ್ಯೂ ಅವೇನ್ ಕೊಟ್ಟು ಸರ್ ಲಾಸ್ಟ್ ಒಂದು ಡೈರೆಕ್ಟ್ ಆಲ್ರೆಡಿ ಪ್ರೀಮಿಯರ್ ಶೋಡು ಹಿಸ್ಟ್ರಿ ಕ್ರಿಯೇಟ್ ಬಂದಿದೆ ಅಂಚಿನ ಫಿಲ್ಮ್ ಮುಂದೆ ಬರೋಡಿ ಮೀರಾ
ಎಲ್ಲ ರಿಲೀಸ್ ಆಗುದು ನೆತ್ತ ಹೀರೋಯಿನ್ ಅದು ಮೇನ್ ಪಂಡೊಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಆಗಿದ ಹತ್ರ ಇಶಿತಾ ಶೆಟ್ಟಿ ಅರೆಗೆ ಹೆಲ್ತ್ ಇಶ್ಯೂ ಇತ್ತಿನೆಟ್ ಹತ್ರ ಈ ಬರ್ರೆ ಆಯ್ತು ಇಶಿತಾ ಶೆಟ್ಟಿ ಬಂದು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿದ್ರೆ ಅಚ್ಚನೆ ವಜಾತ್ ಕಲಾವಿದರ ನಟಿ ಆಕ್ಟ್ ಮಾಡಿದ್ರೆ ಅರವಿಂದ್ ಬೋಳರಾಡು ಮಂಜುರಾಯಿ ಮೂಡೂರು JP ತುಮಿನಾಡು ಸುರೇಶ್ ಶೆಟ್ಟಿ ರೂಪಶ್ರೀ ವಕ್ಕಾಡಿ ಲಕ್ಷ ಅಂಚನೆ ವಜಾತ್ ಕಲಾವಿದರ ನಟಿ ಆಕ್ಟ್ ಮಾಡಿದ್ರೆ ಅಂಚನೆ ಒಟ್ಟಿಗೆ ಮೂಜಿ ಪದಕುಲ್ಲ ಮೂಜಿ 5 ಪದಕುಲ್ಲ ಒಂಜಿ ಪದನೆ ನಮ್ಮ ಕನ್ನಡದ ರ್ಯಾಪರ್ ಆಲ್ ಓಕೆ ಕೇಂದ್ರ ಮಸ್ತ್ ಜನ ಸುರುತ್ತ ಸತಿ ತುಳು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೇವೆ ತುಳು ಪದ ಬರ್ತೇವೆ ಬಾರಿ ಪೊರ್ಲುದ ಪದ ಅಂಚನೆ ಕುಡಂಜಿ ಪದ ಬರ್ತೇವೆ ನಮ್ಮ ಕೇರಳದ ಸಿಂಗರ್ ಮಧು ಬಾಲಕೃಷ್ಣ ಮೇಲ ಒಂಜಿ ಮಲ್ಲ ಗಾಯಕಿ ಅಂಚನೆ ವಜಾತ್ ಕಾಸರಗೋಡು ಬೊಕ್ಕ ಕುಡ್ಲ ಕುಂಬ್ಳೆ ಈ ಪರಿಸರದ ಶೂಟಿಂಗ್ ಆಗ್ತದೆ ಸೊ ಎಲ್ಲೇ ಬಿಡುಗಡೆ ಒಂದು ಪತ್ರಕರ್ತ ಮಾಧ್ಯಮಗಳ ಒಂಜಿ ವಿನಂತಿಗಾದ ಬಂದ ಮಸ್ತ್ ಮಲ್ಲ ಶಕ್ತಿ ನಿಕುಲೆ ಸೊ ನಿಕಲ್ನಂಜಿ ಸಹಕಾರ ಎಂಕಲ್ನ ಮೀರ ಪಿಕ್ಚರ್ಗೆ ಬೋರ್ಡ್ ಎಂಕಲ್ನ ಟೀಮ್ ದ ಪರವಾದ ಕೇನೊಂದು ಅಂಚನೆ ನನ್ನದ್ರ ಬಗ್ಗೆ ನಮ್ಮ ಡೈರೆಕ್ಟರ್ ಹೆಚ್ಚಿನ ಅಶ್ವಥ್ ನೇರ್ಪಾತ್ರು. ನಮಸ್ಕಾರ, ಅಶ್ವಥ್ ಮೂವಿ ಡೈರೆಕ್ಟರ್ ತುಳು ಮತ್ತು ಪ್ರಾಪರ್ ಮಲಯಾಳಿ ಕೇರಳ ಲ್ಯಾಂಗ್ವೇಜ್ ಮಿಸ್ಟೇಕ್ ಅಂಚನೆ ಮೀರಾ ಬಂದು ತುಳು ಇಂಡಸ್ಟ್ರಿದ ಫಸ್ಟ್ ಫೀಮೇಲ್ ಓರಿಯೆಂಟೆಡ್ ಆಗಿರೋದು ಸೊ ಐಕೆ ಲಂಚ್ ಪರ್ಸನ್ ಪ್ರೊಡ್ಯೂಸರ್ ಭಾರತದ ನಂಜಿ ಎಫರ್ಟ್ ಧೈರ್ಯ ಬಂದು ಫಸ್ಟ್ ಥ್ಯಾಂಕ್ಸ್ ಮಾಡೋದು ನಮ್ಮ ಮೂವಿ ಎಲ್ಲ ರಿಲೀಸ್ ಆಗೊಂಡು ಪ್ರೀಮಿಯರ್ ಶೋ ಅಂದ್ರೆ ಎಡ್ಡೆ ರಿವ್ಯೂಸ್ ಮಾತ್ರ ಬರ್ತದೆ ಪ್ರೀಮಿಯರ್ ಶೋಸ್ ಮಾತ್ರ ಒಂಜಿ ಎಡ್ಡೆ ಮೂವಿ ಕೊರೆಯೋದು ಒಂಜಿ ಪ್ರಯತ್ನ ಬರ್ತ ದಾದಾಂಡ ಒಂಜಿ ಚೇಂಜಸ್ ಕೊಡು ನಮ್ಮ ಇಂಡಸ್ಟ್ರಿಗಳ ಮಸ್ತ್ ಟೈಮ್ ಅಂದ್ರೆ ಒಂಜಿ ಕಾಮಿಡಿ ಪ್ಯಾಟರ್ನ್ ಮಾಡ್ತಾರೆ ಯಾವತ್ತು ನಮ್ಮ ಮೂವಿ ಇಂಡಸ್ಟ್ರಿದ ಬಗ್ಗೆ ಒಂಜಿ ನನ್ನ ಟೈಮ್ ಲೈನ್ ಇತ್ತು ಒಂಜಿ ದಾದಾಂಡ ಒಂಜಿ ಚೇಂಜಸ್ ನಮ್ಮ ಸೈಡ್ ಟೈಪ್ ದಾದಾಂಡ ಒಂಜಿ ಇಲ್ಲಿ ಪ್ರಯತ್ನ ಒಂಜಿ ಮತ್ತೆ ಚೇಂಜ್ ಕೊರಿಯಲ್ಲ ಒಂಜಿ ಎಲ್ಲೇ ತೂಪಿನ ಟೈಮ್ ಸಕ್ಸಸ್ ಅಂದ ಅವಕ್ಕೆ ನಮ್ಮಲ್ಲ ಅರಿವಾಗ್ ಬಂದ ಅಂಚನೆ ಮಾತೆಲ್ಲ ನಿಖಿಲ್ ಸಾಗರ ಮಾತೆಲ್ಲ ಇಡೀ ಥಿಯೇಟರ್ ಬರ್ಸೋದಾಗ ನಿಖಿಲ್ ಕಾಂಟ್ರಿಬ್ಯೂಷನ್ ನಿಖಿಲ್ ಸೈಡ್ ಕಾಂಟ್ರಿಬ್ಯೂಷನ್ ಬೋರ್ಡ್ ಬಂದು ಹೇಳ್ತದೆ ಅಂಚನೆ ಈ ಮೂವಿ ಒಂಜಿ ಫಸ್ಟ್ ಟೈಮ್ ಒಂಜಿ ತುಳು ಇಂಡಸ್ಟ್ರಿ ಒಂಜಿ ಸಾಂಗ್ ಬರೋದು ಸೊ ಅವು ಒಂಜಿ ಹೊಸ ಎಕ್ಸ್ಪೀರಿಯನ್ಸ್ ಆಗಬೇಕು ನಮ್ಮ ಇಂಡಸ್ಟ್ರಿಗಳ ಒಂಜಿ ಸಾಂಗ್ ಬಂದಿರ್ತದೆ ಟೆಕ್ನಾಲಜಿ ಯೂಸ್ ಮಾಡ್ತದೆ ದಾದಾ ಮಸ್ತ್ ಚೇಂಜಸ್ ಕೊನೆಯ ನಮ್ಮ ಟ್ರೈ ಮಾಡ್ತಂದ್ರೆ ಇದು ಸಾಂಗ್ ಆವಾಡಿ ಇದು ವಿಶ್ವಲಿ 85% ಶೂಟ್ಲ ಮಾಡ್ತಾನೆ ಇಲ್ಲಿ ಕೇರಳ ಮಾಡ್ತಾನೆ ಅವಾಗ ಅದಕ್ಕೆ ತೂಪಿನ ಟೈಮ್ ಒಂಜಿ ಫ್ರೆಶ್ನೆಸ್ ಇಟ್ಕೊಂಡು ಮೇಕಿಂಗ್ ಅಂದಲ್ಲ ಮಸ್ತ್ ಕಾಸ್ಟಿಂಗ್ ಅಲ್ಲ ಮಸ್ತ್ ನ್ಯೂ ಕಮರ್ಸ್ ಆಪರ್ಚುನಿಟಿ ಕೊಡ್ಯಾರೆ ಇಂದ ಮ್ಯೂಸಿಕ್ ಡೈರೆಕ್ಟರ್ ರಜನಿ ಜಯಪ್ರಕಾಶ್ ತ್ರಿಶೂಲ್ ದಾರಿ ಅನ್ನ ಫಸ್ಟ್ ವರ್ಕ್ ಯಾನ್ ಆಸ್ ಎ ಡೈರೆಕ್ಟರ್ ಎನ್ನೆಲ್ಲ ಫಸ್ಟ್ ವರ್ಕ್ ಓಕೆ ಈ ಮೀರಾ ಬರ್ಪುನ ಫಿಲಿಮ್ ತುಳು ಫಿಲ್ಮ್ ಫಸ್ಟ್ ಯಾನೊಂದು ಶಾರ್ಟ್ ಫಿಲ್ಮ್ ಅಂತಿದ್ದೆ ಮಲಯಾಳಂ ಐದು ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಆ ಮಲಯಾಳಂ ಶಾರ್ಟ್ ಫಿಲ್ಮ್ ಇಂಟರ್ನ್ಯಾಷನಲ್ ಫೆಸ್ಟ್ ನ್ಯಾಷನಲ್ ಲೆವೆಲ್ ಫೆಸ್ಟ್ ಮತ್ತು ಅವಾರ್ಡ್ ತೆಗಿನ ಒಂದು ಶಾರ್ಟ್ ಫಿಲ್ಮ್ ಐದು ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಇದೆ ಮೀರಾ ಅದೆಲ್ಲ ರಿಲೀಸ್ ಆಗಿರೋದು ಸೊ ಮಾತೆಲ್ಲ ಅದಕ್ಕೆ ಒಂದು ಸಾಗ ಥ್ಯಾಂಕ್ ಯು. ಮಹಿಳಾ ಪ್ರಧಾನ ಚಿತ್ರಣ ಮೂವಿ ಕೊರೆಯೋ ಒಂದು ಪ್ರಯತ್ನ ಮಾಡ್ತಾ ಸೊ ಒಂದು ಸಪೋರ್ಟ್ ಇದೆ ಜನಕ್ಕೆ ಬರೋಣ ನಿಖಿಲ್ನ ಸಪೋರ್ಟ್ ಮೇನ್ ಆಗ್ಬೋದು ಅದರ ಒಂದು ಎಲ್ಲ ಕುರುನಕ್ಲಿಗೆ ರೀಚ್ ಆಗೋದು ಫ್ಲೆಕ್ಸ್ ಮಾತ್ರ ಯಾವುದು ಆನ್ಲೈನ್ ಪ್ರಮೋಷನ್ ನಿಖಿಲ್ನ ಪ್ರಮೋಷನ್ ಮಸ್ತ್ ಬೋರ್ಡ್ ಮೀಡಿಯಾದ ಸೊ ನಿಖಿಲ್ ಒಂದು ಸಪೋರ್ಟ್ ಮಾಡಿದ್ರೆ ಯಾರೊಂದು ಹೊಸ ಡೈರೆಕ್ಟರ್ ಮತ್ತು ಇಲ್ಲೇ ಪ್ರಯತ್ನ ಮಾಡ್ತಾರೆ ಸರ್ ಸೊ ನಿಖಿಲ್ ಸ್ಯಾಟರ್ಡೆ ಬರ್ತದೆ ತೋಪಿನಾಗ ಆ ಪ್ರಯತ್ನ ಹೆಚ್ಚಾಗ್ತದೆ ನಿಖಿಲಿಗೆ ಒಂದು ಬರು ಅಂದ್ರೆ ನಿಖಿಲ್ ಮಾತಾಡಿ ಎಡ್ಡೆ ಇತ್ತಂಡ ಒಂದು ಸಪೋರ್ಟ್ ಮಾಡ್ತೇವೆ ಸರ್. ಥ್ಯಾಂಕ್ ಯು. ಮತ್ತೆ ಒಂದು ಸ್ಯಾಟರ್ಡೆ ಬರ್ರಿ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.